ಬನ್ಸ್ ಕತಾರ್ನ 5ನೇ ವಾರ್ಷಿಕೋತ್ಸವವು ಸಂಘದ ಅಧ್ಯಕ್ಷ ನವನೀತ್ ಶೆಟ್ಟಿ ನೇತೃತ್ವದಲ್ಲಿ ವಕ್ರಾದ ದೆಹಲಿ ಪಬ್ಲಿಕ್ ಶಾಲಾ ಸಭಾಂಗಣದಲ್ಲಿ ಅದ್ದೂರಿಯಾಗಿ ನಡೆಯಿತು. ಮುಖ್ಯ ಅತಿಥಿಯಾಗಿ ಭಾರತೀಯ ಸಾಂಸ್ಕೃತಿಕ ಕಚೇರಿಯ ಅಧ್ಯಕ್ಷೆ ಶ್ರೀಮತಿ ಮಿಲನ್ ಅರುಣ್, ವಿಶೇಷ ಗೌರವ ಅತಿಥಿಯಾಗಿ ಸಿಂಬೋಸಿಯಸ್ ಲಾ ಸ್ಕೂಲ್ ಪುಣೆ ಇದರ ನಿರ್ದೇಶಕಿ ಡಾ ಶಶಿಕಲಾ ಶೆಟ್ಟಿ ಗುರುಪುರ್, ಹಾಗೆಯೇ ಗೌರವ ಅತಿಥಿಗಳಾಗಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಸತೀಶ್ ಶೆಟ್ಟಿ ಪಟ್ಲ ಹಾಗೂ ಹವ್ಯಾಸಿ ಯಕ್ಷಗಾನ ಕಲಾವಿದ ಕದ್ರಿ ನವನೀತ್ ಶೆಟ್ಟಿ ಪಾಲ್ಗೊಂಡಿದ್ರು. ಸಂಘದ ಅಧ್ಯಕ್ಷ ನವನೀತ್ ಶೆಟ್ಟಿ ಸ್ವಾಗತ ಭಾಷಣಕ್ಕೆ ಇದ್ರು. ಅಕ್ಷಿನಿ ಶೆಟ್ಟಿ ಹಾಗೂ ನವೀನ್ ಶೆಟ್ಟಿ ಇರ್ವೆಲ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಭಾರತೀಯ ಹಬ್ಬಗಳಾದ ಗಣೇಶ ಚತುರ್ಥಿ, ದೀಪಾವಳಿ, ಹೋಳಿ ಹಾಗೂ ಕರಾವಳಿಯ ಹುಲಿವೇಷಗಳ ನೃತ್ಯ, ಸಂಸ್ಕೃತಿಯ ಚಿತ್ರಣವನ್ನ ಬಂಟ ಸಂಘದ ಸದಸ್ಯರು ತೋರ್ಪಡಿಸಿದ್ರು. ಪ್ರಸಕ್ತ ಸಾಲಿನ ಸ್ವರ್ಣ ಸಂಚಿಕೆ ಕೂಡ ಇದೇ ಸಂದರ್ಭದಲ್ಲಿ ಬಿಡುಗಡೆಗೊಳಿಸಲಾಯಿತು. ಪ್ರತಿ ವಾರ್ಷಿಕ ದಿನದಂದು ಸಮಾಜ ಸೇವೆಗೆ ನೀಡಲ್ಪಡುವ ದಿವಂಗತ ಪ್ರಕಾಶ್ ಚಂದ್ರ ಅಚಲ ಸ್ಮರಣಾರ್ಥ ಸೇವಾ ಸಂಪದ ಪ್ರಶಸ್ತಿ ಈ ಬಾರಿ ಅಬ್ದುಲ್ಲಾ ಮೋನೂರ್ ಅವರನ್ನ ಬಂಟ ಸಂಘ ಗುರುತಿಸಿ ಪ್ರಶಸ್ತಿ ನೀಡಿ ಗೌರವಿಸಿತು. ಕರ್ನಾಟಕ ಮುಸ್ಲಿಂ ಕಲ್ಚರಲ್ ಅಸೋಸಿಯೇಷನ್ ಅಧ್ಯಕ್ಷ ಹಿದಾಯ ಫೌಂಡೇಶನ್, ಜಮಿಯತುಲ್ ಫಲಾಹ ಹಾಗೂ ಇನ್ನಿತರ ಸಮಾಜ ಸೇವಾ ಸಂಸ್ಥೆಗಳಲ್ಲಿ ಪ್ರಮುಖ ಸೇವೆ ಸಲ್ಲಿಸುತ್ತಿರುವ ಇವರು ಕತಾರ್ನ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯರಾಗಿದ್ದು ಸಾಮಾಜಿಕ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡವರಾಗಿದ್ದಾರೆ. ಅತಿಥಿಗಳಾದ ಡಾ ಶಶಿಕಲಾ ಶೆಟ್ಟಿ ಗುರುಪುರ, ಮಿಲನ್ ಅರುಣ್ ಹಾಗೂ ಮೂಡಪೆಲ್ಲು ರವಿ ಶೆಟ್ಟಿ ದಂಪತಿಗಳನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಪಟ್ಲ ಸತೀಶ್ ಶೆಟ್ಟಿ ಹಾಗೂ ಹಲವು ಪ್ರಸಿದ್ಧ ಯಕ್ಷಗಾನ ಕಲಾವಿದರ ಸಂಪೂರ್ಣ ತಂಡವು ಪ್ರಥಮ ಬಾರಿಗೆ ಕತಾರ್ನ ನೆಲದಲ್ಲಿ ಚಂದ್ರಹಾಸ ಚರಿತೆ ಪ್ರಸಂಗ ಪ್ರಸ್ತುತಪಡಿಸಿ ಕತಾರ್ನಲ್ಲಿ ನೆಲೆಸಿರುವ ಯಕ್ಷಗಾನ ಪ್ರಿಯರಿಗೆ ಶ್ರೀಮಂತ ಯಕ್ಷಕಲೆಯ ಸಂಭ್ರಮದ ವಾತಾವರಣ ಸೃಷ್ಟಿಸಿತು. ನಿರೂಪಕ ಅರುಣ್ ಉಳ್ಳಾಲ್ ಯಕ್ಷಗಾನದ ಕಿರು ಪರಿಚಯದ ಜೊತೆಗೆ ಪಾತ್ರಧಾರಿಗಳನ್ನ ಪರಿಚಯವಿದ್ರು. ಭಾರತೀಯ ಸಾಂಸ್ಕೃತಿಕ ಕಚೇರಿಯ ಅಧ್ಯಕ್ಷೆ ಮಿಲನ್ ಅರುಣ್, ಎಟಿಎಸ್ ಗ್ರೂಪ್ನ ವ್ಯವಸ್ಥಾಪಕ ನಿರ್ದೇಶಕ ಬನ್ಸ್ ಕತಾರ್ನ ಸ್ಥಾಪಕಾಧ್ಯಕ್ಷ ಶ್ರೀಯುತ ಮೂಡಂಬೈಲು ರವಿ ಶೆಟ್ಟಿ, ಪಲುಂಜಿ ಕತಾರ್ನ ಪ್ರಧಾನ ವ್ಯವಸ್ಥಾಪಕರಾದ ಜಿದಾನಂದ್ ನಾಯಕ್, ಕತಾರ್ನ ಡಿಸೈನ್ ಕನ್ಸೋರ್ಟಿಯಂ ಸಂಸ್ಥೆಯ ಹಣಕಾಸು ಮತ್ತು ಆಡಳಿತ ಕಾರ್ಯನಿರ್ವಹಣೆಯ ವ್ಯವಸ್ಥಾಪಕರಾದ ಬಿಆರ್ ಸತೀಶ್ ಅತಿಥಿಗಳಾಗಿ ಪಾಲ್ಗೊಂಡಿದ್ರು. ಸಂಘದ ಉಪಾಧ್ಯಕ್ಷ ರಾಮಚಂದ್ರ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ರೋಷನ್ ಶೆಟ್ಟಿ, ಕೋಶಾಧಿಕಾರಿ ಧನಂಜಯ ಶೆಟ್ಟಿ ಉಪಸ್ಥಿತರಿದ್ದರು. ಚೈತಾಲಿ ಉದಯ್ ಶೆಟ್ಟಿ ಧನ್ಯವಾದ ಕೈದ್ರು. ಕ್ಯಾಮರಾಮನ್ ಕೆವಿನ್ ಆರನ್ನ ಜೊತೆ ನಿತೀಶ್ ದೊಡ್ಡಣ್ಣಗುಡ್ಡೆ, ವಿ4 ನ್ಯೂಸ್ 24/7 ದೋಹಾ, ಕತಾರ್.